ಜಾತ್ರಾ ಮಹೋತ್ಸವದ ಕೊಂಡ ಆಯುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನೂಕುನುಗ್ಗಲು ನಡೆದು ಹಲವಾರು ಭಕ್ತರುಗಳ ಕಾಲುಗಳು ಸುಟ್ಟಿರುವ ಘಟನೆ ತುರುವೇಕೆರೆ ತಾಲೂಕಿನ ಮಾವಿನಕೆರೆ ಗ್ರಾಮದ ಶ್ರೀರಾಮಲಿಂಗೇಶ್ವರ ಹಾಗೂ ಚೌಡೇಶ್ವರಿ ಜಾತ್ರೆಯ ಮಹೋತ್ಸವದಲ್ಲಿ ನಡೆದಿದೆ. ಸುಮಾರು 30 ಜನಗಳಿಗೆ ಸುಟ್ಟ ಗಾಯಗಳಾಗಿವೆ. ಇದರಲ್ಲಿ ಬೇಡರಹಳ್ಳಿ ಗ್ರಾಮದ ಕೀರ್ತಿ ದೇವರಾಜ್, ಕಲ್ಲೂರು ಗ್ರಾಮದ ಮಂಜುನಾಥ್ ಸೇರಿದಂತೆ ಇತರ ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಇವರಿಗೆ ವೈದ್ಯಾಧಿಕಾರಿಗಳಾದ ಹರಿಪ್ರಸಾದ್ ನೇತೃತ್ವದಲ್ಲಿ ಡಾಕ್ಟರ್ ನರಸಿಂಹಮೂರ್ತಿ ಮತ್ತು ಸಿಬ್ಬಂದಿ ಚಿಕಿತ್ಸೆ ನೀಡುತ್ತಿದ್ದಾರೆ. ತುರುವೇಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ತಹಶೀಲ್ದಾರ್ ವೈ.ಎಂ. ರೇಣುಕುಮಾರ್ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಅವರಿಗೆ ಧೈರ್ಯ ತುಂಬಿದ್ದಾರೆ. ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಅವರು ತಿಳಿಸಿದ್ದಾರೆ. ಜಾತ್ರಾ ಮಹೋತ್ಸವದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಿದ್ದರು. ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೇ ಇರುವುದರಿಂದ ಈ ಘಟನೆ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆ ಸಂಬಂಧ ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಒಟ್ಟಿನಲ್ಲಿ ಒಂದು 25 ಜನಕ್ಕೆ ಆಗಿರೋದು. 25 ಜನನೂ ಬ್ಯಾಡರಳ್ಳಿ ಗ್ರಾಮದವರೇ. ಮತ್ತು ಆ ಕೊಂಡ ತರಬೇಕಾದ್ರೆ ಆ ಪಲ್ಲಕ್ಕಿ ನೀರಿನ ಮುಖಾಂತರನೇ ದೇವ್ರು ಉತ್ಕೊಂಬತ್ತಾ ಇದ್ವಿ. ಆ ಉತ್ಕೊಂಬ ತರಬೇಕಾದ್ರೆ ಜನ ನೂಕಾಟದಿಂದ ನುಗ್ಗಾಡ್ತಿದ್ದ ಏನಾಯಿತು, ಒಬ್ರಿಗೊಬ್ರು ಬೆಂಕಿ ಆ ಕೊಂಡಕ್ಕೆ ಕಾಲಿಕ್ಕೆ ಸುಟ್ಟಾಗಾಯಿತು. ಹಾಗಾಗಿ ಈ ಒಂದು ದುರಂತ ಆಗಿರೋದು. ಸುಮಾರು ಎಷ್ಟು ಜನಕ್ಕಾಗಿದೆ? ಒಂದು 30-35 ಜನಕ್ಕೆ ಆಯ್ತು. ಆ ಥರ ಎಲ್ಲರೂ ಹಿಂಗೆ ಎಲ್ಲರಿಗೂ ಹಿಂಗೆ. ಜಾತ್ರೆ ಎಷ್ಟು ಜನ ಸೇರಿದ್ರು ಅಂದಾಜು? ಜಾತ್ರೆಯಲ್ಲಿ ಹೆಚ್ಚು ಕಡಿಮೆ ಒಂದು 50,000 ಮೇಲೆ ಆಗ್ತಾ ಇರ್ತವೆ. ಈ ಜಾತ್ರೆ ಆಗಿದ್ದಲ್ಲಿ ಮಾವಿನಕೆರೆಯಲ್ಲಿ. ಮಾವಿನಕೆರೆಯಲ್ಲಿ ಅದು ಜಾತ್ರೆ ಯಾವ ದೇವ್ರದ್ದು ಅದು? ಅದು ಚೌಡೇಶ್ವರಿ. ಚೌಡೇಶ್ವರಿ. ರಾಮಲಿಂಗೇಶ್ವರ, ಚೌಡೇಶ್ವರಿ. ರಾಮಲಿಂಗೇಶ್ವರ, ಚೌಡೇಶ್ವರಿ, ರಾಮಲಿಂಗೇಶ್ವರ 3 ಜನ ಎಲ್ಲ ಬೇಡರಳ್ಳಿ ಗ್ರಾಮದವರು. ಎಲ್ಲ ಬೇಡರಳ್ಳಿ ಗ್ರಾಮದಲ್ಲಿ ಈ ಥರ ಆಗಿರೋದು. ಆಕಸ್ಮಿಕವಾಗಿ ಆಗಿರೋದ ಇದು? ಆಕಸ್ಮಿಕನೇ ಇದೆ. ಆಕಸ್ಮಿಕನೇ. ನಿಮ್ಮ ಹೆಸರು ಹೇಳಿ? ವರದರಾಜು. ವರದರಾಜು.